ಮೀಟಿಂಗ್ ಹೋದದ್ದು ನಾವು ಹೋಗಲಿಲ್ಲ. ನೀವು ನಮ್ಮ ಇದಕ್ಕೆ ಡೈಲಿ ಡೇ ಟು ಡೇ ಇಂಟರ್ಫಿಯರ್ ಆಗ್ತಿದ್ದೀರಿ. ಈಗ ನಾವೆಲ್ಲ ನಾವು ನೋಡಿ ನೀವು ಕೇಳಿ 2022 ಬಜೆಟ್ಗೆ ನೀವು ಅಪ್ರೂವ್ ಕೊಡ್ತಿದ್ದೀರಿ. ನಮ್ಮಿಂದ ಹಣ ತೆಗಿತಾ ಇದ್ದೀರಿ. ನೀವು ನನಗೆ ರೂಲ್ಸ್ ಲೆವೆಲ್ ಹಣ ಕೊಟ್ಟಿದ್ದೀರಿ. ಮತ್ತೆ ಹೌ ಯು ಕ್ಲೈಮ್ ದಟ್ ಆಗುತ್ತೆ ಸರ್? ಪ್ರೊಸೀಜರ್ ಯಾವುದೇ ಆದ್ರೂ ನೋಟಿಸ್ ತಗೋಬೇಕು. ನೀವು ಕೋರ್ಟಿಗೆ ಹೋಗಿ ನಮಗೆ ಅಭ್ಯಂತರ ಇಲ್ಲ, ನಾವು ಅದಕ್ಕೆ ಅಡಚಣೆ ಮಾಡಲ್ಲ. ಇವತ್ತು ಯಾವ ತರ ಬಂದಿದ್ದೋ ಅದೇ ತರ ಬಂದು ಸರ್ಚ್ ಕೊಡಿಸ್ತೀವಿ. ನನಗೆ ಯಾರು ಬೇಡ, ನಾನು ಚಾರ್ಜ್ ಕೊಡ್ತದೆ ನನ್ನ ಲೆಕ್ಕ ನಾನು ಕೊಡ್ಬೇಕು. ಕೊಡ್ತೇನೆ ನಿಮ್ಮ ಬುಕ್ಸ್ ಕೊಡ್ತಿಲ್ಲ. ಈಗ ನೀವು ಬಂದಿದ್ದೀರಿ, ನಿಮ್ಮ 2:30 ಗಂಟೆಗೆ ಬರ್ತೇನೆ ನಾವು ಕಾಯ್ತಾ ಇದ್ದೀವಿ. ನಾವು ಇದು ನಮ್ಮ ದೊಡ್ಡದಲ್ಲ. ಈಗ ನೀವು 6 ಗಂಟೆಗೆ ಬರುತ್ತಾರೆ ಕೂಡ ನಾವು ಅದಕ್ಕೆ ನೀವು ಬಂದಿದ್ದೀರಿ, ಎಲ್ಲ ಒಳ್ಳೆಯದಾಗಿ ಎಲೆಕ್ಷನ್ ಮಾಡಿದ್ದೀರಿ, ಎಲೆಕ್ಷನ್ ಮಾಡಿದ್ದೀರಿ, ವಿನ್ ಆಗಿದ್ದೀರಿ, ಅದು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇತ್ತು. ಯಾರು ಶಾಸಕ ಈಗ ನಮಗೆ ನೀವು ಈಗ ಬಂದ ತಕ್ಷಣ ನಾವು ರಕ್ಷಣೆ ಮಾಡೋದನ್ನು ಮಾಡ್ತೀವಿ. ನಾವು ಈಗಲೇ ಹಸ್ತಾಂತರ ಮಾಡುವಂಥದ್ದು ಅದಕ್ಕೆ ಒಂದು ಟೈಮ್ ಕೊಡಿ. ನಾವು ಯಾವುದು ನಾವು ರಿಜೆಕ್ಟ್ ಮಾಡಲಿಲ್ಲ. ನಾವು ರಿಜೆಕ್ಟ್ ಮಾಡಿ ಅಂತ ಈಗ ಪ್ರೆಸಿಡೆಂಟ್ ಕಮಿಟಿ ಕೆಲಸ ಏನಂದ್ರೆ ಬರೀ ಅಜ್ಯೂಮ್ ಮಾಡೋದಷ್ಟೇ. ಹಿಂದಿನಿಂದ ಏನ್ ಕಾರ್ಯಕ್ರಮ ಅಧ್ಯಕ್ಷರು ಮಾಡಬೇಕು. ಪೋಸ್ಟ್ ಮಾಡಬೇಕು. ಇಲ್ಲ ಮೇಲ್ ಮಾಡಿದ್ದೀವಿ, ನಿಮ್ಮ ವೆಬ್ಸೈಟ್ಗೆ ಮೇಲ್ ಮಾಡಿದ್ದೀವಿ, ಮತ್ತೆ ವಾಟ್ಸ್ಆಪ್ ಹಾಕಿದ್ದೀವಿ ಅಧ್ಯಕ್ಷರಿಗೆ. ಎಲ್ಲರಿಗೂ ಅವರಿಗೆ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಮೆಂಬರ್ಸ್ಗೆ ಎಲ್ಲರಿಗೂ ಮಾಡೋಕೆ ಆಗೋದಿಲ್ಲ. ಆಕ್ಟ್ ನಂಬರ್ 68 ನೀವು ಓದಿ. ಏನು ಓದಿ ಅದನ್ನು ಓದಿದ್ರೆ ನೀವು ಈಗ ಮಾತಾಡೋದಿಲ್ಲ. ಒಂದು ತಿಂಗಳು ಒಳಗೆ ಹೌದು, ನಾನು ಲೆಕ್ಕ ಅದನ್ನು ಪೂರ್ತಿ ಮಾಡಬೇಕು. ಇಲ್ಲ ನಾವು ಇನ್ನೊಂದು ಆಫೀಸ್ ಇರುವಾಗ ಅವರಿಗೆ ಕೊಡುವಂತೆ ನಮ್ಮ ಕರ್ತವ್ಯ ಮಾತ್ರ. ನೀವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ಇನ್ಸ್ಟಿಟ್ಯೂಷನ್ ಬೈಲ ಕೇಳಿ, ಇದು ನಿಮ್ಮ ಇನ್ಸ್ಟಿಟ್ಯೂಷನ್ ಬೈಲ, ಇದು ಅಪ್ರೂವ್ ಆಗಿದೆ. ನೀವು ಎನ್ವಿರಾನ್ಮೆಂಟ್ ಹೋಗ್ಬೇಕಾದ್ರೆ ಕೋರ್ಟಿಗೆ ಹೋಗಿರಿ. ಕೋರ್ಟಿಗೆ ಹೋದಾಗ ಕೋರ್ಟ್ ಏನ್ ಮಾಡ್ತು, ಎನ್ವಿರಾನ್ಮೆಂಟ್ ಯಾರನ್ನ ಹೋಗ್ಲಿ, ನೀವು ಹೋಗಿಲ್ಲ, ನೀವು ಹೋಗಿದಾರ ಅಂತ ಹೇಳ್ತಿಲ್ಲ. ಕೋರ್ಟಿಗೆ ಹೋಗಿದ್ದಾರೆ ಯಾರು ಅಲ್ಲ, ಇಲ್ಲಿ ಇದ್ದಾರೆ ಯಾರು ನಮ್ಮವರೇ. ಬಲಪಾಡಿ ಆಚೆಯವರೆಲ್ಲ ನೇತ್ರಾವತಿ ಆಚೆಯವರೆಲ್ಲ ಉಳ್ಳಾಲದವರೇ. ನಾವು ಕೂಡ ಒಂದಷ್ಟು ಟೈಮಲ್ಲಿ ಇಲೆಕ್ಟ್ ಆಗಿ ಬಂದವರು. ಇನ್ನೊಂದು ಮತ್ತೆ ಟರ್ಮ್ ಆಗಿ ತಾವು ಹೋಗ್ತದೆ. ಅದಕ್ಕೇನು ಗಲಾಟೆ ಗುಲ್ಮಾಲೇನಿಲ್ಲ. ನಿಮ್ಮ ಹತ್ರ ನಾವು ಹೇಳುದೊಂದೇ, ನಿಮ್ಮ ಆಕ್ಟ್ ಪ್ರಕಾರ 30 days ಟೈಮ್ ಉಂಟು, ನೋಟಿಸ್ ಕೊಟ್ಟು
ಹೌದು ಹೇಳಿ ಕರ್ನಾಟಕ ಸ್ಟೇಟ್ ಆಫ್ ಆಕ್ಟ್ ಅಲ್ಲಿ 68 ನೋಡಿ ಅದರಲ್ಲಿ ಉಂಟು. ಆ ಥರ ಮಾಡಿ ನೀವು ಕೊಡಿ ಲೆಟರ್ ನಾವು 30 ಡೇಸ್ ಅಲ್ಲಿ ನಾವು ಫುಲ್ ಹಸ್ತಾಂತರ ಮಾಡ್ತೀವಿ. ಯಾವುದೇ ಅಭ್ಯಂತರ ಇಲ್ಲ. ಅವರು ಕೂಡ ನಮ್ಮವರೇ, ಬರುವವರು ಕೂಡ ನಮ್ಮವರೇ. ನೀವು 30 ಡೇಸ್ ಅಲ್ಲಿ ರೆಕಾರ್ಡ್ ಹ್ಯಾಂಡ್ ಓವರ್ ಮಾಡಬೇಕು. ಫುಲ್ ಎಲ್ಲ ಅಲ್ಲ 30 ಡೇಸ್ ಅಲ್ಲಿ ರೆಕಾರ್ಡ್ ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಚಾರ್ಜ್ ಇವರು ಇವತ್ತು ಅಸ್ಯೂಮ್ ಮಾಡಬೇಕು. ಇವತ್ತು ಈಗ ಬಂದ ಈಗ ಬೈಲಾ ಹೇಳ್ತಿರೋದು, ಬೈಲಾ ಏನ್ ಹೇಳ್ತದೆ, ಆರ್ಡರ್ ಆದ ತಕ್ಷಣ ವೆರಿ ಪ್ಲೀಸ್ ಆಗಿರಿ. ದಿ ನ್ಯೂಲಿ ಎಲೆಕ್ಟೆಡ್ ಮೆಂಬರ್ ಶೆಲ್ ಬಿ ಡೀಮ್ಡ್ ಟು ಹ್ಯಾವ್ ಅಸ್ಯೂಮ್ ದಿ ಆಫೀಸ್ ಆಫ್ ದಿ ಮ್ಯಾನೇಜಿಂಗ್ ಕಮಿಟಿ ಮುತುವಲ್ಲಿ ಆಫ್ ದಿ ವರ್ಕ್ ಆನ್ ಇಶ್ಯೂ ಆಫ್ ಆರ್ಡರ್ ಆಫ್ ದಿ ಬೋರ್ಡ್ ಅಪಾಯಿಂಟಿಂಗ್ ದೆಮ್ ಆಸ್ ಮೆಂಬರ್. ಯಾವಾಗ ಬೋರ್ಡ್ ಅವರಿಗೆ ಅಪಾಯಿಂಟ್ ಮಾಡ್ತಾರೆ ಮುತುವಲ್ಲಿ ಮೆಂಬರ್ಸ್ ಅಂತ, ವೆರಿ ಇಮಿಡಿಯೇಟ್ ಅವರು ಅಸ್ಯೂಮ್ ಮಾಡಬೇಕು ಚಾರ್ಜ್. ಬೈಲಾ ಹೇಳ್ತದೆ, ನಿಮ್ದು ಬೈಲಾ ಅಪ್ರೂವ್ ಆಗಿರೋದು. ಈ ಬೈಲಾ ನಮ್ಮನ್ನು ವಜಾ ಮಾಡ್ಲಿಕ್ಕಿಲ್ಲ, ರಿವ್ಯೂ ಮಾಡ್ಲಿಕ್ಕಿಲ್ವಾ? ರಿವ್ಯೂ ಮಾಡಬೇಕು. ಇದು ರೂಲ್ ಇದು. ಮಹಿಳಾ ಪ್ರಕಾರ ನೀವು ರಿವ್ಯೂ ಮಾಡಬೇಕು. ಪ್ರೆಸಿಡೆಂಟ್ ಏನು ಮ್ಯಾನೇಜ್ಮೆಂಟ್ ಕೊಡಲ್ಲ. ಇವಾಗ ಎಷ್ಟು ಆಗ್ತದೆ, ಎಲೆಕ್ಷನ್ ಆಗ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇದನ್ನು ನಂಗೆ ಇದು ಚಾಪ್ಟರ್ 6 ನೋಡಿ ಏನಿರುತ್ತೆ ಅಂತ. ಚಾಪ್ಟರ್ 6 ಬಾರ್ಡ್ ಆಯ್ತು. ನೀವು ನಿಮ್ಗೆಲ್ಲ ಉತ್ತರನೂ ಕೊಟ್ಟಾಯ್ತು. ಎಕ್ಸಿಸ್ಟಿಂಗ್ ಕಮಿಟಿ ಯಾರು ಕಮಿಟಿ ಅವಧಿ ಮುಗಿಯೋಕ್ಕಿಂತ 3 ತಿಂಗಳು ಮುಂಚೆ ಮಹಾಸಭೆ ಕರೆಯೋಕ್ಕೆ ಅವಕಾಶ ಇದೆ. ನಿಮ್ದು ಒಂದು ನಿಮಿಷ ನನ್ನ ಮುಗಿಸಕ್ಕೆ ಕೊಡಿ. ನಿಮ್ಮದು ಕಮಿಟಿ ಇದುವರೆಗೆ ಅಕ್ಸೆಪ್ಟ್ ಆಗಿಲ್ಲ, ಅಪ್ರೂವ್ಡ್ ಆಗಿಲ್ಲ. ನೀವು ಸೆಲ್ಫ್ ಸ್ಟೈಲ್ ಮ್ಯಾನೇಜ್ ಮಾಡ್ತಿದ್ದೀರಾ. ಅದಕ್ಕೆ ನಿಮಗೆ ಚಾಪ್ಟರ್ 6 ಅನ್ವಯ ಆಗೋದಿಲ್ಲ. ಬೋರ್ಡ್ನವ್ರು ಏನು ಮಾಡಿದ್ರು, ಎನ್ರೋಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಮಾಡಿ ನನಗೆ ಆ್ಯಸ್ ಎ ಆಫೀಸರ್ ಎನ್ರೋಲ್ಮೆಂಟ್ ಮಾಡಿಸಿದ್ವಿ. ಎನ್ರೋಲ್ಮೆಂಟ್ ಮಾಡಿಸ್ಬೇಕಾದ್ರೆ ಯಾರೋ ಕೋರ್ಟಿಗೆ ಹೋದರು, ನಮಗೆಲ್ಲ ಕಾಲಾವಕಾಶ ಬೇಕು ಅಂತ. ಕೋರ್ಟ್ ಏನು ಮಾಡ್ತು, ನಿಮಗೆ ಕೊಡೋಕ್ಕಾಗೋದಿಲ್ಲ, ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಮಾಡಿರಿ ಅಂತ. ಅದು ನಾವು ಪ್ರಕಾರ ಮಾಡಿದ್ದೀವಿ. ಈಗ ಬೋರ್ಡ್ ನನಗೆ ಕೇಳಿ ಒಂದು ನಿಮಿಷ, ನನಗೆ ಏನಾಯಿತು, ನನಗೆ ಒಂದು ಬೋರ್ಡ್ ಒಂದು ಜವಾಬ್ದಾರಿ ಕೊಡ್ತು, ಎಲೆಕ್ಷನ್ ಆಫೀಸರ್ ಮಾಡಿ, ಇದು ಪ್ರಾಪರ್ಟಿ ವಫ್ ಆಸ್ತಿ ಆಗಿರೋದ್ರಿಂದ, ಬೇರೆ ಇದ್ರೆ ನಾವು ಬರ್ತಿರ್ಲಿಲ್ಲ. ಇದು ವಫ್ ಆಸ್ತಿ ಆಗಿರೋದ್ರಿಂದ ಬೋರ್ಡ್ ನನಗೆ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡ್ತು. ನಾನು ಆ್ಯಸ್ ಎ ಎಲೆಕ್ಷನ್ ಆಫೀಸರ್ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ಪ್ರಕಾರ ಎಲೆಕ್ಷನ್ ಮಾಡಿ ಎಲೆಕ್ಟ್ ಆಗಿದೆ. ಬೋರ್ಡ್ನವರು ಕಮಿಟಿ ಅಪಾಯಿಂಟ್ ಮಾಡಿದ್ದಾರೆ. ಅದಕ್ಕೆ ನೀವು ಚಾರ್ಜ್ ಅವರು ಅಸ್ಯೂಮ್ ಮಾಡ್ತಾರೆ. ನೀವು ಚಾರ್ಜ್ ಕೊಡಲೇಬೇಕು. ನಮ್ಮ ಟೈಮ್ ಮುಗ್ದಷ್ಟು ನಿಮ್ಮ ಟೈಮೇ ಇಲ್ಲಲ್ಲ. ಯಾಕೆ ನೀವು ಇನ್ನೊಮ್ಮೆ ಆಗ ಆಡಳಿತಾಧಿಕಾರಿ ಮಾಡಲಿಲ್ಲ? ನೀವು ಮೊದಲು ಆಡಳಿತಾಧಿಕಾರಿ ಮಾಡಿ ಆಮೇಲೆ ಎಲೆಕ್ಷನ್ ಮಾಡಿರ್ತೀನಿ. ನೀವು ಆಡಳಿತಾಧಿಕಾರಿ ಮಾಡಿ ನೇಮಕ ಮಾಡಿದ್ರಿ, ನೀವು ಸ್ಟೇ ತಗೊಂಡ್ಬಂದ್ರಿ. ಸರಿ, ಸ್ಟೇ 4 ವರ್ಷ ನಡೀತು. ಅದು ಅಲ್ಲಾಯ್ತು. ಲಾಸ್ಟ್ 22 ಜೂನ್ನಲ್ಲಿ ಡಿಸ್ಪೋಸ್ ಆಯಿತು. ಡಿಸ್ಪೋಸ್ ಆದಮೇಲೆ ನಿಮ್ಮ ಕಮಿಟಿ ಎಕ್ಸಿಸ್ಟೆನ್ಸ್ ಹೋಯಿತು. ಅಲ್ಲಿಗೆ ಬೋರ್ಡ್ನವ್ರು ಏನು ಮಾಡಿದ್ರು, ಎನ್ರೋಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಮಾಡಿ ಎನ್ರೋಲ್ಮೆಂಟ್ ಮಾಡಿದ್ರು. ಆಗ ಇನ್ನೊಮ್ಮೆ ಆಡಳಿತಾಧಿಕಾರಿ ಮಾಡಬೇಕು. ಯಾವುದು ಪೆಂಡಿಂಗ್ ಇಲ್ಲ, ಆಫೀಸರ್ ಇಸ್ ದ ಕೇರ್ ಟೇಕರ್. ಅವಕಾಶ ಇಲ್ಲ, ಅವಕಾಶ ಆಗಲಿಲ್ಲ. ನಮ್ಮನ್ನು ಅಪ್ರೂವ್ ನಮ್ಮ ಬಜೆಟ್ ಅಪ್ರೂವ್ ಮಾಡಿದ್ದೇವೆ. ಅದು ನೋಡಿ, 7ನೇ ತಾರೀಕು ನಿಮ್ಮೊಂದು ಆರ್ಡರ್ ಆಯಿತು. ಏನು ಹೇಳಿದರೆ, ನೋ ಪ್ರೋಸೆಸ್ ಆಫ್ ಎಲೆಕ್ಷನ್ ಈಸ್ ಇನಿಷಿಯೇಟೆಡ್ ಬೈ ದಿ ಎಕ್ಸಿಸ್ಟಿಂಗ್ ಮ್ಯಾನೇಜಿಂಗ್ ಕಮಿಟಿ. ನೀವು ದಿ ಡಿಸ್ಟ್ರಿಕ್ಟ್ ಆಫ್ ಆಫೀಸರ್ ಶಾಲ್ ಟೇಕ್ ಓವರ್ ದಿ said work in terms rule 54(5) of the rule. This is the mandate of the rule. ಈ ರೂಲಿನ ಮ್ಯಾಂಡೇಟ್ ಅದು. ನೀವು ಮಾಡದೇ ಇರಲಿ 54(5) ಪ್ರಕಾರ ಆಟೋಮೆಟಿಕ್ ಬಿ ವೆಸ್ಟೆಡ್ ವಿತ್ ದಿ ವರ್ಕ್ ಬೋರ್ಡ್. ಸರಿ, ಈಗ ಕೇಸ್ ಹೋಗೋದು ಯಾವಾಗ? ನಾನೆಲ್ಲ ಹೇಳಿರೋದು ಕೋರ್ಟ್ ನಡೀತಿರೋದು ಇದು. ಸರಿ, ಆ ಕೇಸಿಗೂ ನಮ್ಗೆ ಸಂಬಂಧ ಇಲ್ಲ. ಮ್ಯಾನೇಜ್ಮೆಂಟ್ ಹೋದ ಕೇಸಾಗಿ ಸಂಬಂಧಿಸಿ ಹೋಗ್ರಿ ಬೇಡ್ರಿ, ಯಾರು ನಮಗೆ ಗೊತ್ತಿಲ್ಲ. ನಿಮಿಷ ಆಫೀಸರ್, ಈಗ ನಿಮ್ಮ ಕೆಲಸ ಏನು ಮಾಡ್ತಿದ್ರಲ್ಲ ಅದು ಮಾಡಿ, ಅವ್ರಿಗೆ ಏನು ಲೀಗಲ್ ಉಂಟು ಅದು ಮಾಡಿ. ಇಲ್ಲಿ ಕೇಳಿ ನೋಡಿ, ನೀವು ಹೇಳಿದಿರಿ ಸ್ವಯಂ ಘೋಷಿತ ಅಂತ. ನೀವು ಬಜೆಟ್ ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಮಾಡಿದ್ದೀರಿ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಕಂಟ್ರೋಲ್ ಇಲ್ಲ ಅಂತ ಲೆಕ್ಕ ಅದರದ್ದು. ನೋಡಿ ಇಲ್ಲಿ ನೋಡಿ, ನೋಡಿಸ್ಕೊಳ್ಳಿ. ಲೀಗಲ್ ಆಗಿ ಉತ್ತರ ಕೊಡಿ. ನೀವು ನಾವು ಕೊಡ್ತೇವೆ. ನೀವು ಬಂದ ಕೆಲಸ ಮಾಡಿ, ಅವ್ರ ಲೀಗಲ್ ಏನು ಉಂಟು ಅದ್ರ ಬಗ್ಗೆ ಮಾಡಿ. ನಾವು ನಿಮಗೆ ರಿಪ್ಲೈ ಕೊಡ್ತೇವೆ. ನಾವು ಚಾರ್ಜ್ ಕೊಡ್ತೇವೆ. ನೀವು ಕೊಡಬೇಡಿ, ಚಾರ್ಜ್ ಮಾಡ್ತಾರೆ. ರಿಸೀವ್ ಮಾಡಿಸ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ರಿಸೀವ್ ಮಾಡಬೇಡಿ ಅಂತ ಹೇಳಿದ್ರೆ ಪೋಸ್ಟಲ್ಲಿ ಕೊಡಬೇಕು ಅಂತ ಹೇಳಿ ಆಗಬೇಡಿ. ಪೋಸ್ಟಲ್ ಮಾಡ್ತೀರಾ ಅಂದರೆ ಓಕೆ, ಇಲ್ಲ ಅಂದರೆ ಸಮಸ್ಯೆ ಇಲ್ಲ. ನಾವು ಅವರು ಮಾಡೋದಿಲ್ಲ. ಪೋಸ್ಟಲ್ಲಿ ಕಳಿಸಿ, ನಮ್ಮ ರಿಸೀವ್ ಮಾಡ್ತೀವಿ. 55 ಇಲ್ಲ, ಪೋಸ್ಟಲ್ ಅಲ್ಲ, ಪೋಸ್ಟಲ್ ಅದರ ಅಧಿಕೃತ. ಸರಿಯಾಗಿ ಚಾರ್ಜ್ ತಗೊಳ್ಳಲ್ಲ. ಯಾರಿಂದ ಚಾರ್ಜ್ ಎಲ್ಲ ರಿಸೀವ್ ಮಾಡುತ್ತಿದ್ದು ನಾವು ಕೊಡಿ. ನಾವದು ಚಾರ್ಜ್ ಕೊಡುದಿಲ್ಲ. ಅದು ನೀವು ನೆನೆಸೋದು ಬೇಡ. ಬೇಡ, ಅದು
ನಮಗೆ ಇದ್ರ ಪ್ರಕಾರ ನಾವು ಹೋಗ್ತೇವೆ. ಅದು ನೀವು ಸ್ವತಂತ್ರರು, ನಾವು ಕೇಳ್ಬಿಟ್ಟಿದ್ದೀವಿ. We are not objecting your proceedings. ಅಲ್ಲ, ನೀವು ಅಡ್ಮಿನಿಸ್ಟ್ರೇಟರ್ ಕೂಡ ಅಲ್ಲ, ಯಾರು ಅಲ್ಲ ನೀವು, ಏನೋ ಜವಾಬ್ದಾರಿ ಅಂತ ಹೇಳಿ ಜಾಗೃತಿ ತೆಗಿಬೇಕು. ಅಲ್ಲ, ನೀವು ನಾವು ಲೆಕ್ಕದಲ್ಲಿ ಕೊಡ್ಬೇಕು. ಅಲ್ಲ, ಇಲ್ಲಿ ಕೇಳಿ, ನೀವು ನಿಮ್ಗೆ ನಾನು ಇದು ಕೊಡ್ಲಿಕ್ಕೆ ಉಂಟು, ಲೆಕ್ಕ ಕೊಡ್ಲಿಕ್ಕೆ ಉಂಟು, ಎಲ್ಲ ಕೊಡ್ತೀವಿ. ಆಸ್ ಎ ಟ್ರೆಸರರ್ ಐ ಆಮ್ ಟೆಲ್ಲಿಂಗ್ ಯು. See, you should give in writing that I am not responsible. You are the only sole responsible for that. ಏನಾದರೂ ಎರರ್ ಇದ್ದರೆ ಏನಾದರೂ ಎರರ್ ನಾವು ಬಿಟ್ಬಿಡ್ತೀವಿ. ಏನು ನಾವು ನಿಮ್ಗೆ ಬಿಟ್ಬಿಡ್ತಿದೀವಾ? ಏನು ನೀವು ಕೊಡೋ ತನಕ ನಾವೇನು ತಗೊಳಲ್ಲ. ಯಾವಾಗ ತನಕ ನೀವು ಇಲ್ಲ, ನಾವು ಬಿಡಿ, ಆ ಸಂಗತಿ ಬಿಡಿದೆವು. ಇವರು ಇವತ್ತು ಅಸ್ಯೂಮ್ ಮಾಡ್ತಾರೆ. ಒಂದು ನಿಮಿಷ, ಇಂದಿನಿಂದ ಇವರು ಕಾರ್ಯಕಾರಿ ಸಮಿತಿ ಚಟುವಟಿಕೆ ಇಂದಿನಿಂದ ಮಾಡ್ತಾರೆ. ಎಲ್ಲ ವಿಷಯಗಳು ಗುಂಡಿ ಆಗಿರಲಿ, ಮಸೀದಿ ಜವಾಬ್ದಾರಿ ಆಗಿರಲಿ, ಕೆಲಸಗಾರರಾಗಿರಲಿ, ಇವ್ರ ಕಂಟ್ರೋಲಲ್ಲಿ ಇವತ್ತಿಂದ ಚಾರ್ಜ್ ಅಸ್ಯೂಮ್ ಮಾಡಿದಾಗಿಂದ. ಇದ್ರ ಹಿಂದೆ ಏನಾಯಿತು ಅದು ನಾವು ನಿಮಗೆ ಕೇಳಲ್ಲ. ನೀವು ಚಾರ್ಜ್ ಕೊಡಬೇಕು. 68 ಪ್ರಕಾರ 1 ತಿಂಗಳೊಳಗೆ ನೀವೆಲ್ಲ ಚಾರ್ಜ್ ರೆಕಾರ್ಡ್ಸ್ ತಂದು ಇವ್ರಿಗೆ ಕೊಡಬೇಕು. ಈಗ ನೀವು ಬೀಗ ಹಾಕಿದ್ದೀರಾ, ನಾವು ಆಫೀಸು ಮುಟ್ಟಲ್ಲ. ಅಲ್ಲ, ನೀವು ಅದು ರಾಂಗ್. ಬೀಗ ಹಾಕಿದಂತ ಹೇಳಿದ್ರಿ. ಅಲ್ಲ, ಬೀಗ ಹಾಕಿದೆಯಲ್ಲ, ಯಾರು ಬೀಗ ಹಾಕಿದ್ದು? ಎಲ್ಲ ರಜೆ ನಮ್ದಿಲ್ಲ. ನೀವು ಅದನ್ನು ಕೇರ್ ಮಾಡಿದ್ರೆ ನಮ್ಮ ಮೇಲೆ ಅಲ್ಲ, ನಾನು ಹೇಳ್ತಿಲ್ಲ. ತಪ್ಪು ಕಲ್ಪನೆ ಮಾಡಬೇಡಿ. ನಾವೇನು ಹೇಳಿದ್ವು, ನೀವು ನಿಮಗೆ ಕೂಡ ಒಂದು ರಾತ್ರಿ ಫೋನ್ ಮಾಡಿದ್ರು ಸರ್, 2:30ಗೆ ಬರ್ತೇವೆ ಅಂತ. ಬಂದದ್ದು 4 ಗಂಟೆಗೆ. ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗುವಾಗ ಒಂದು ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೋದಲ್ಲ. 4 ಗಂಟೆ ಅದು ಬೇಡಿ. ವಾಟ್ಸಪ್ ಯಾರು ನೋಡ್ತಾರೆ? ಆಸಿಫ್, ನೀವು ಎಲ್ಲ ಬೀಗ ಹಾಕಿದ್ದು ಒಂದು ಪಕ್ಷ ನಾವು ಹೊಡೆಯಲ್ಲ. ಯಾಕಂದರೆ ನಮಗೆ ಅಧಿಕಾರ ಇಲ್ಲ. ಇಂದಿನಿಂದ ಇವರು ಚಾರ್ಜ್ ಅಸ್ಯೂಮ್ ಮಾಡ್ತಾರೆ. ಚಾರ್ಜ್ ಅಸ್ಯೂಮ್ ಮಾಡಿಕೊಂಡು ಈಗಿನಿಂದ ಕಾರ್ಯಚಟುವಟಿಕೆ ಇವ್ರು ಮಾಡ್ತಾರೆ. ಇದ್ರ ಹಿಂದೆ ಏನಾಗಿದೆ, ಏನಿಲ್ಲ, ಏನಿದು ನೀವೇ ಲೆಕ್ಕ ನಾವು ಕೇಳಲ್ಲ. 1 ತಿಂಗಳೊಳಗೆ ಯಾವ ನಿಯಮದಲ್ಲಿ 68 ರೂಲಲ್ಲಿ ಇದೆಯಲ್ಲ. ಹಾಗೆ ನೀವು ಹೇಳಿದೆ ನೋಡಿ, ಇಲ್ಲಿ ಕೇಳಿ. ಒಂದು ಅರ್ಧ ಗಂಟೆ ಮಾತಾಡ್ತಾರೆ. ಹೇಳ್ತಾ ಇದ್ದಾರೆ. 1 ನಿಮಿಷ ನಾವು ಈಗ ಒಂದು ಅರ್ಧ ಗಂಟೆ ಆಫೀಸರ್ ಹತ್ರ ಮಾತಾಡ್ತೀವಿ. ಅಂದ್ರೆ ಏನು ಜೀವ ಹೋಗುತ್ತೆ? ಇಲ್ಲ, ಮಾತಾಡಿ. ಅವಾಗ ಬೆಳಿಗ್ಗೆ ಮಾತಾಡಿ. ನಾವು ಮಾತಾಡುವಾಗ ನಿಮ್ಗೆ ಮಾತಾಡಿ. ನೀವೇನು ಹೇಳ್ತಾ ಇದ್ದೀರಲ್ಲಿ 68 ಪ್ರಕಾರ ನಿಮಗೆ 1 ತಿಂಗಳು ಟೈಮ್ ಇದೆ. 1 ತಿಂಗಳೊಳಗೆ, ಯಾಕಂದರೆ ಕಮಿಟಿ ಬಂದ ತಕ್ಷಣ ನೀವು ಯಾರಿಗೆ ದುಡ್ಡು ಕೊಡೋದಿರ್ತದೆ, ಲೆಕ್ಕಪತ್ರ ಮಾಡೋದಿರ್ತದೆ. ಯಾವುದ್ರದ್ದು ಕಮಿಟಿ ಇದೆ? ಈಗ ನಮ್ಮಲ್ಲಿ 3 ಕಮಿಟಿ ಉಂಟು. ಯಾವ ಮಸೀದಿ, ದರ್ಗಾ ಒಂದು, ಟ್ರಸ್ಟ್ ಯಾರು, ಈಗ ಚಾರ್ಜ್ ತೆಗೆದು ಯಾವುದ್ರದ್ದು? ಅದು ಅಂಡರ್ ದಿ ಈಗ ನಮ್ಮ ವಫ್ ಪ್ರಕಾರ ಎಲ್ಲವೂ ನಿಮ್ಮ ಅಂಡರಲ್ಲಿ, ದರ್ಗಾದ ಅಂಡರಲ್ಲಿ ಇದೆ. ಇದಕ್ಕೆ ಕಂಪ್ಲೀಟ್ ಎಲ್ಲ ಆಸ್ತಿಗಳು ಇದ್ರ ಅಂಡರಲ್ಲೇ ಬರ್ತವೆ. ನಿಮ್ಮ ಬೈಲ ಸ್ವಲ್ಪ ಯಾವುದು ಯಾವುದೆಲ್ಲ ಬಂದಿದೆ? ಇದು ಟ್ರಸ್ಟಲ್ಲಿ ಏನೆಲ್ಲ ಬಂದಿದೆ? ಅದು ಟ್ರಸ್ಟಲ್ಲಿ ಯಾವ ಏನೆಲ್ಲ ಬಂದಿದೆ ಸ್ವಲ್ಪ ಏನು ಟ್ರಸ್ಟ್ ಅದರಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ ಉಂಟು, ಸ್ಕೂಲ್ ಉಂಟು, ಮತ್ತು ಕಾಲೇಜ್ ಪ್ರಾಪರ್ಟಿನಲ್ಲಿ ಅದಿದ್ರೆ ನಮಗೆ ಕೊಡಬೇಕಾಗಿಲ್ಲ, ಇದ್ರೆ ಕೊಡಬೇಕು. ಅದು ಈಗ ಚಾರ್ಜ್ ತೆಗೆದು ಯಾವುದರದ್ದು? ಯಾವುದು ಚಾರ್ಜ್ ಅಂಡರ್ಲಿ ಬರೋದು ಎಲ್ಲ ಇದರಲ್ಲಿ ಅಂಡರಲ್ಲಿ ಬರೋ ಎಲ್ಲ ಆಸ್ತಿಗಳು ಇವರ ಕಂಟ್ರೋಲ್ ಹೋಗ್ತವೆ. ಒಂದು ಪಕ್ಷ ನಿಮಗೆ ಅದು ಯಾವುದು ನಮ್ಮಲ್ಲಿ ಇಲ್ಲ ಅಂದರೆ ನೀವು ಅದ್ರ ಬಗ್ಗೆ ಹೇಳಿ, ಈ ಥರ ಇಲ್ಲ, ನಮಗೆ ಬರೋದಿಲ್ಲ ಅಂತ ನಾವು ವೆರಿಫೈ ಮಾಡ್ತೀವಿ. ಬರಲ್ಲ ಅಂದರೆ ನಾವು ಫೋರ್ಸಬಲಿ ತೊಗೊಳೋದು ಯಾವುದೂ ಇಲ್ಲ. ಯಾವುದು ನಮ್ಮ ಕಾಯ್ದೆಯಲ್ಲಿ ಗೆಸೆಟಲ್ಲಿದೆ ಅದನ್ನು ಮಾತ್ರ ನಾವು ಮುಟ್ಟೋದು, ಬೇರೆದಕ್ಕೆ ಮುಟ್ಟಕ್ಕೆ ಹೋಗೋದು. ಬೇರೆದು ಯಾವುದಕ್ಕೂ ಮುಟ್ಟಲ್ಲ. ನಿಮಗೆ ನೋಡಿ, ನಿಮಗೆ ಬರಲ್ಲ ಅಂದರೆ ತೊಗೊಬೇಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನಾವು ನೀವು ಫೋರ್ಸು ಮಾಡಲ್ಲ. ನಿಮ್ಮ ಗುರುತರ ಜವಾಬ್ದಾರಿ ಯಾವುದು ದಾಖಲಿದೆ ಕೊಡೋದು. ನಾವು ಈಗ ಆಫೀಸ್ ನಾವು ಈಗ ನಮ್ಮ ಮೊದಲನೇ ಅಧ್ಯಕ್ಷರು ಯಾರು ರಶೀದ್, ಅವರಿಗೆ ನಾಳೆ ಬಂದು ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಆಗುತ್ತೆ? ಮಾಡೋಕ್ಕಾಗೋದಿಲ್ಲ. ಆಗೋದಿಲ್ಲ. ಮತ್ತು ನಿಮಗೆ ಲೆಕ್ಕ ಎಲ್ಲ ಕೊಡೋದು ಯಾವುದು? ಎಲ್ಲಿಂದ ಕೊಡೋದು? ಇಲ್ಲಿಂದಲೇ ಕೊಡಬೇಕು. ಅಲ್ಲ, ಇವರಿದ್ರು ನೀವು ಬಂದರೆ ನಿಮಗೆ ಹೊರಗೆ ಹೋಗಿ ಅಲ್ಲ ಅವರು ಇದ್ರು ಅದಲ್ಲ, ನಿಮ್ಮ ರೆಕಾರ್ಡ್ಸಿಗೆ ನೀವೇ ಜವಾಬ್ದಾರರು. ಅದೆಲ್ಲ ಏನಿದೆ ಇವ್ರಿಗೂ ಹೇಳ್ತೀವಿ ನಾವು. ಅವ್ರು ಬಂದಾಗ ಎಲ್ಲ ಕೋಆಪ್ರೇಟ್ ಮಾಡಿ ರೆಕಾರ್ಡ್ಸ್ ಎಲ್ಲ ಕೂತ್ಕೊಂಡು ಬರೆಸಿ. ಯಾಕಂದರೆ ಸ್ಟಾಫ್ ಇರ್ತಾರೆ ಪಾಪ, ನೀವು ಏನು ಮ್ಯಾನೇಜ್ ಮಾಡಿಲ್ಲ. ಮ್ಯಾನೇಜರ್ ಇರ್ತಾರೆ, 20 ಜನ ಸ್ಟಾಫ್ ಇದ್ದಾರೆ, ಅವ್ರ ಲೆಕ್ಕಪತ್ರ ಮಾಡಿರ್ತಾರೆ, ಕಂಪ್ಯೂಟರ್ ಇರ್ತದೆ. ಯಾವುದು ಇವತ್ತಿನ ಚಟುವಟಿಕೆ ನಾವು ಬರೆದು ಕೊಡಿ. ಅದು ಬರ್ಕೊಡೋದು ಬರೋದಿಲ್ಲ. ಅದೇ ಬರ್ಕೊಡು.
ಪ್ರಾವಿಷನ್ ಇಲ್ಲ, ಅದು ಬರ್ಕೊಡಿ. ಹಾಗೆ ನೀವು ಕೇಳಿದ್ರೆ ಆಗ್ತದೆ. ನಾನು ನಿಮಗೆ ನೋಟಿಸ್ ಕೊಟ್ಟಿದ್ದೀನಿ, ಅದ್ರ ಉತ್ತರ ನೀವು ಕೊಡಿ. ನಿಮಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ನೀವು ಆಸ್ ಎ ಪ್ರೆಸಿಡೆಂಟ್ ಉತ್ತರ ಕೊಡಿ ಅದಕ್ಕೆ. ನಾನು ರಿಪ್ಲೈ ಕೊಡ್ತೀನಿ. ಹೌದಾ? ಅಡ್ಮಿನಿಸ್ಟ್ರೇಟರ್ ಇಲ್ಲ, ಮತ್ತೆ ಹೇಳಿ. ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ದೀರಿ ಇಲ್ಲ. ನೀವು ನಮಗೆ ಬೈಲಾವ್ ಕೊಟ್ಟು ನಾವು RTL ತೆಗ್ದದ್ದು ಬೈಲಾವ್. ಅದು ಬಂದ ಕೊಟ್ಟಿದ್ದೀನಲ್ಲ. ಇಲ್ಲ, ನೀವು ಕೊಡಲೇ ಇಲ್ಲ. ನೀವು ನಮಗೆ ಕೊಟ್ಟದ್ದು ನೀವು ನಮಗೆ ಕೊಟ್ಟದ್ದು ಇದು. ಜೊತೆಗೆ ಬೆಲೆ ನೀವು ನಮಗೆ RTL ಕೊಟ್ಟದ್ದು ಮತ್ತೆ ಇದು ಮಾಡಿದ್ದು ಎಂತ ನಿಮಗೆ ರೈಟೇ ಇಲ್ಲ ಆಯ್ತಾ? ಯಾರಿಗೂ ಕೂಡ ರೈಟ್ ಇಲ್ಲ ಇದರಲ್ಲಿ. ನಾನು ಅಂತ ಹೇಳಬೇಕಲ್ಲ. ಕನ್ನಡ ಸ್ಟೇಟ್ ಅದೆಲ್ಲ ಬೋರ್ಡ್ ಮೀಟಿಂಗ್ ನೀವು ಬೋರ್ಡ್ ಮೀಟಿಂಗ್ ಯಾವ್ದು ಇದರಲ್ಲಿ ಮೀಟಿಂಗ್ ಯಾವುದು ಉಂಟಾ? ಯಾವುದು ಮೀಟಿಂಗ್ ಯಾವುದು ಬೋರ್ಡ್ ಹೌದು ಇದು ಮಾಡಿ ಇಲ್ಲ. ಬೋರ್ಡ್ ಮೀಟಿಂಗ್ ಇದ್ದುಂಟಾ? ಎಲೆಕ್ಷನ್ ಆಗಿರೋ ಕಮಿಟಿಗೆ ಬೋರ್ಡ್ ಮೀಟಿಂಗ್ನಲ್ಲಿ ಇಟ್ಟು ಪಾಸ್ ಮಾಡೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಇಸ್ ಎಲೆಕ್ಟೆಡ್. ಅದೇ ಇಲ್ಲ ಏನಾದರೂ ಒಪ್ಕೊಂಡು ಲೆಟರ್ ಬಂದಿದೆ ಇದರ ಸಂಬಂಧ? ಇದರ ಸಂಬಂಧ ಆರ್ಡರ್ ಇದೆಯಲ್ಲ, ಅದೇ ಆರ್ಡರ್. ಅದೇ ಆರ್ಡರ್ ಆಗೋದಿಲ್ಲ. ಎಲೆಕ್ಷನ್ ಆಗಿದೆ. ಇದು ಎಲ್ಲರೂ ಸೇರಿ ಮಾಡಿ ಉಪಾಧ್ಯಕ್ಷರು ಅಲ್ಲಲ್ಲ ಕೊಡ್ಬೇಕು ಒಂದು ಕೊಡ್ಬೇಕು ಇಲ್ಲ ಹಿಂಗಂದ್ರೆ ನಾನಿಲ್ಲ ಮಾತಾಡ ನೀವು ಅಧ್ಯಕ್ಷರಲ್ಲಿ ಯೂಸ್ ಮಾಡಬೇಕಷ್ಟೇ. ಇಟ್ ಈಸ್ ಅಗೇನ್ಸ್ಟ್ ಮೈ ಇದು ಕಾನ್ಸೆಪ್ಟ್ ಆಯ್ತಲ್ಲ. ಮತ್ತು ನಮ್ಮದು ಡ್ಯೂಟಿ ಅಷ್ಟು ನಾವು ಪಾಸ್ ಮಾಡ್ತೇವೆ ಅಷ್ಟೇ. ಬೇರೆ ನಾಶ ಮಾಡಿ ಬ್ಲಡ್ ರೇಟ್ ನಥಿಂಗ್ ಬಟ್ ಬ್ಲಡ್ ರೇಟ್ ಬ್ಲಡ್ ರೇಟ್ ಅಲ್ಲ ಸ್ಪೋರ್ಟ್ಸ್ ರೇಟ್ ಅಲ್ಲ ಅಯ್ಯಪ್ಪ ಏನೇ ಕರ್ನಾಟಕ ರಾಜ್ಯ ಕೋರ್ಟಲ್ಲಿ ನಿಮಗೆ ಆದೇಶ ಕೊಟ್ಟಿದೆ. ಇವಾಗ ನೀವು ಕಾನೂನು ಪ್ರಕಾರ ಚಾರ್ಜ್ ರಿಸೀವ್ ಮಾಡಿದ್ದೀರಾ. ಹಿಂದಿನಿಂದ 5 ಗಂಟೆಯಿಂದ ಈ ನಿಮ್ಮ ದರ್ಗಾದ ಮತ್ತು ಇದರ ಪ್ರಾಪರ್ಟಿಗಳೆಲ್ಲ ಜವಾಬ್ದಾರಿ ಬಿದ್ದು ಈಗ ಹಳೆ ಕಮಿಟಿಯವರು ನಿಮಗೆ ಒಂದು ಚಾರ್ಜ್ ಹೆಡ್ ಅವರು ಕ್ಯಾಶ್ ಎಲ್ಲ ಕೊಡಬೇಕು. ಅವರಿಗೆ ಸೆಕ್ಷನ್ 68 ಪ್ರಕಾರ 1 ತಿಂಗಳು ಕಾಲಾವಕಾಶ ಇದೆ. 1 ತಿಂಗಳ
ಒಳಗೆ ಅವ್ರು ಬಂದು ನಿಮಗೆಲ್ಲ ಕೊಡ್ತಾರೆ. ನೀವು ಹಿಂದ್ಗಡೆದೇನು ಅವರಿಗೆ ಒಂದು ನೋಟಿಸ್ ಮಾಡಿ, ಈ ಥರ ಬಂದಿದೆ, ನಮಗೆ ನೀವು ವೇಟ್ ಬಂದು ಎಲ್ಲ ರೆಕಾರ್ಡ್ ಕೊಡಿ ಅಂತ. ಅವ್ರು ಕೊಟ್ಟರೆ ಹೇಗೆ 1 ತಿಂಗಳು ವೇಟ್ ಮಾಡಿ, ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಇದೆ ಕಾನೂನು ಪ್ರಕಾರ, ಅದೇನು ಮಾಡೋದು. ಈಗ ಇಂದಿನಿಂದ ನೀವೆಲ್ಲ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಎಷ್ಟು ಮಸೀದಿಗಳು ಮಂಡಲಲ್ಲಿ ಬರ್ತವೆ, ಎಲ್ಲರಿಗೂ ಒಂದು ನೋಟಿಸ್ ಮಾಡಿ, ಇವತ್ತಿಂದ ಈ ಆದೇಶದ ಪ್ರಕಾರ ನಾವು ಚಾರ್ಜ್ ರಜೆ ಮಾಡಿದ್ದೀವಿ, ಇನ್ನು ಮೇಲೆ ನೀವು ನಮ್ಮ ಅಂಡರ್ನಲ್ಲಿ ನಮ್ಮ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ ಇದೆ. ಎಷ್ಟು ಹುಂಡಿ ಇದ್ದಾವೆ ಅದಕ್ಕೆ ಎಲ್ಲ ಹುಂಡಿಗೆ ಲಾಕ್ ಮಾಡಬೇಕು. ಅದು ಹುಂಡಿ ಬಂದಾಗ ಒಬ್ಬರಿಗೆ ಕರೆದು ಓಪನ್ ಮಾಡಿ ಎಣಿಸಬೇಕು. ಎಲ್ಲ CC ಕ್ಯಾಮ್ರಾ ಬೇಕು, ಪಾರದರ್ಶಕತೆ ಇರಬೇಕು. ಆ ಪ್ರಕಾರ ಈ ರೂಲ್ಸ್ ಇದೆ. ಈ ರೂಲ್ಸ್ ಬಿಟ್ಟು ಯಾವುದೇ ಕೆಲಸ ಮಾಡಬಾರ್ದು. ಅದಕ್ಕೆ ರೂಲ್ಸ್ ಯಾಕೆ ಸರ್? ಅವರಿಗೆ ಈಗ ಎಲ್ಲರೂ ಓದು ತಗೋಬೇಕು, ಸೈನ್ ಮಾಡಿ ಎಲ್ಲರೂ ಒಂದು ಕಡೆ ನಿಂತ್ಕೊಂಡ್ರೆ ನಾನು ಓದ್ ಓದಿಸ್ತೀನಿ, ಅದ್ರ ಪ್ರಕಾರ ಓದಿ ಪ್ರಮಾಣ ಮಾಡಬೇಕು. ಸಿಬ್ಬಂದಿಯವರು ಇವತ್ತಿಂದ ನಿಮಗೆ ಪ್ರೊಸೀಜರ್ ಇವತ್ತಿಂದ ಏನು ರಿಸಲ್ಟ್ ಆಗ್ತಾರೆ ಎಲ್ಲ ನಿಮ್ಮ ಜವಾಬ್ದಾರಿ. ಇಷ್ಟುವರೆಗೆ ಏನು ಹಾಕಿದಾರೋ ಅವ್ರ ಜವಾಬ್ದಾರಿ. 5 ಗಂಟೆ ತನಕ ಏನು ಹಾಕಿದಾರೋ ಅವ್ರ ಜವಾಬ್ದಾರಿ. ಈಗ 5 ಗಂಟೆಗೆ ನೀವು ಚಾರ್ಜ್ ತೊಗೊಂಡಿದ್ರೆ ಇನ್ನು ಮೇಲೆ ನಿಮ್ಮ ಜವಾಬ್ದಾರಿ. ಓಪನ್ ಆಗಿರೋದ್ರಿಂದ ನೀವು ಬೇರೆ ಸಿಸ್ಟಮ್ ಮಾಡ್ಕೊಳ್ಳಿ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. 1 ತಿಂಗಳು ವೇಟ್ ಮಾಡಿ, ಮಾಡಿಲ್ಲ ಅಂದರೆ ಬೇರೆ ಕೆಲಸ ಮಾಡಿ. ನೀವು ಹಿಂದಿನ ಅಕೌಂಟು ಮುಟ್ಟಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ. ಯಾಕಂದರೆ ಆಡಿಟ್ ಮಾಡಿ ಅವರಿಗೆ ಕೊಡೋದಂತ ಅವ್ರ ಜವಾಬ್ದಾರಿ. 1 ಲಕ್ಷ ತಗೊಂಡ್ರೆ ಮತ್ತೆ ನೀವು ಉತ್ತರ ಕೊಡಬೇಕಾಗುತ್ತೆ. ನಾವು ಅಲ್ಲಿಂದ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಅವಕಾಶ. ಅದಕ್ಕೆ ಕಾನೂನು ಏನು ಮಾಡ್ತದೆ, ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಪಾರದರ್ಶಕವಾಗಿರಲಿ. ಅವ್ರ ಅಕೌಂಟ್ ತಗೊಂಡು ನಾಳೆ ನೀವು ಏನು ಮಾಡೋದಿಲ್ಲ, ಇವತ್ತಿಂದ ನೀವು ಮುಂದೆ ಏನು ಮಾಡಬೇಕು ಅಂತ ನೋಡಿ. ಕೂಡ പുതിയ കമ്മിറ്റി ചാർജ് ಬಂದು ನಾಳೆ ಬಹುಮತಪಟ್ಟ ಚುನಾವಣಾಧಿಕಾರಿಗಳಿಗೆ ಚಾರ್ಜ್ ತಂದೆ ಇಳಿದ ಪಿನ್ನೆ ಕೂಡ പല ഏതൊരു കമ്മിറ്റിക്കും റൈറ്റ്സ് ഇല്ല. കൂടത്തെ ഉള്ള എല്ലാ സ്റ്റാഫും അതേപോലെ ദർഗದ അധീനത്തിലുള്ള സയ്യദ് ബദർ ചാരിറ്റബിൾ ട്രസ്റ്റും സയ്യദ് ബദർ അറബിക് എഡ്യൂക്കേഷൻ ട്രസ്റ്റ് അണ്ടറിൽ പണ്ട് എല്ലാ സ്കൂളും കോളേജ് മദ്രസും പള്ളി എല്ലാം ದರ್ಗದಲ್ಲೇ ಇನ್ನು ಇದು ನಂಗಲ್ಲ, ನಾ ಇಪ್ಪ ಉಳ್ಳ ಈ ಕಮಿಟಿ ಅಲ್ಲದೆ ಬೇರೆ ಯಾರಿಗೂ ಚಾರ್ಜ್ ಇಲ್ಲ. ഒരു വിഷയത്തിൽ കൂടെ അധ്യക്ഷൻ ഇക്കോടെ അയാൾ വന്നിട്ടില്ല, അർജന്റ് ആയിരുന്നു. വേറെ 3-4 ಬಂದ್ರಾರ ಅಂಕೆಲ್ಲ ಲೆಟರ್ ಎಲ್ಲ ಕೊಡ್ತರು. ಈ 5 ಗಂಟೆ ಮುನ್ನಲ್ತದು ಇಂದು 5 ಗಂಟೆ ಮುನ್ನಲ್ತದು. ಎಂದ್ರೆಲ್ಲ ಅಕೌಂಟ್ಸ್ ಉಂಟು, ಎಂದ್ರೆಲ್ಲ ಪೇಪರ್ಸ್ ಉಂಟು, ಎಂದ್ರೆಲ್ಲ ಡಾಕ್ಯುಮೆಂಟ್ಸ್ ಉಂಟು. ಅದು ಹಂಗೆ ಒರ್ತಿಗೆ ತುಳ್ಕದಲ್ಲಿ ನಂಗೆ ಎತ್ತಬಾರ್ದು. ಇനി ಒರ್ತಿಗೆ ತುಳ್ಕೊಂಡು 30 ಎತ್ತಬಾಟಿಲ್ಲ ಕಂಡು ಆಗಿಲ್ಲ ನಂಗೆ ಆಗಲ್ಲ ಮೇಲೆ ಬೋರ್ಡ್ ಕೂಡ ಆದ ಮೇಲೆ ಆಕ್ಷನ್ എടുക്കുക. ಎಲ್ಲರೂ ಅರ್ಥ ಆಯ್ತಾ? ಬೇರೆ ಓರೋ ಅಭಿಪ್ರಾಯ ಚೊಲ್ಲ ಬಂದಿಲ್ಲ. ವಿಷಯ ಕ್ಲಿಯರ್ വീക്കിട്ട് വെച്ചത് നാളേക്ക് നഗ ഇപ്പൊ ഇവിടെ ഒപ്പ് ലെറ്റർ കൊടുക്കറ, നാളെ ಡಿಪಾರ್ಟ್ಮೆಂಟ್ ಲೆಟರ್ കൊടുക്കറ, അങ്ങനെ നമുക്ക് ಓಪನ್ ಆಗಿ ಯಾವುದೇ ಕೆಲಸ ತಾವುಗಳು ಕಾನೂನು ಕೈಯಲ್ಲಿ ತಗೊಳಂಗಿಲ್ಲ. ಕಾನೂನು ಏನು ಹೇಳುತ್ತೆ ಕಾನೂನು ಪ್ರಕಾರವಾಗಿ ಎಲ್ಲ ಕೆಲಸ ಮಾಡಬೇಕು. ಇದು ನನಗೆ ಇಪ್ಪ ವೀಕೆಂಡ್ ಕೊಂಡು ಯಾರು ಬೀಗಡೂ ಇಲ್ಲ. ಪರ್ಯಾಯ ವ್ಯವಸ್ಥೆ ಇಪ್ಪ 5 ಗಂಟೆ ಮೇಲೆ ಪರ್ಯಾಯ ವ್ಯವಸ್ಥೆ ಆಗಿದೆ. ಕೆಲಸ ಅವ್ರು ಮಾಡ್ಬೋದು. ಅದೇನು ಏನು ಅಕೌಂಟ್ ಇದೆ ಬರೆಯೋದು ಮಾಡ್ಬೋದು. ಬೇರೆ ಸೈಲೆನ್ಸ್ ಪ್ಲೀಸ್ ಬರೀ ಕಡೆ ಪ್ರಮಾಣ ಮಾಡಬೇಕು. ಈ ಸಂಸ್ಥೆ ಅಲ್ಲಾಹನ ಸಂಸ್ಥೆ ಆಗಿರುತ್ತದೆ. ಈ ಸಂಸ್ಥೆಯಲ್ಲಿ ನಾನು ಯಾವುದೇ ಥರದ ಇದು ಮಾಡಲ್ಲ ಅಂತ ಒಂದು ಪ್ರಮಾಣ ನಾನು ಓದ್ತೀನಿ. ಆ ಓದಿದಾಗೆ ನೀವೆಲ್ಲ ಸೈಮಲ್ಟೇನಿಯಸ್ ಆಗಿ ಓದಬೇಕು. ಇದು ಉರ್ದುನಲ್ಲಿದೆ, ಅದನ್ನು ಉರ್ದುನಲ್ಲಿ ಓದ್ತೀನಿ, ನೀವು ಅದೇ ರಿಪೀಟ್ ಮಾಡಿ. ಅದು ಮೈ ಅಂದ ತಕ್ಷಣ ತಮ್ಮ ಯಾರ್ಯಾರು ಇಂಡಿವಿಜುವಲ್ ಅವ್ರವ್ರ ಹೆಸರು ಹೇಳಿ.
ಮತ್ತೆ ತಂದೆ ಹೆಸರು ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಸೈಯದ್ ಮೊಹಸಂ ಪಾಷಾ ಬಿನ್ ಸೈಯದ್ ಅಮೀರ್ ಅಂತ ಹೇಳಿ. ಅದಾದಮೇಲೆ ನಾನು ಏನು ಓದ್ತೀನೋ ಎಲ್ಲರೂ ಸೇರಿ ಓದಿ ಈ ಥರ ಕೈ ಮಾಡ್ಕೊಳ್ಳಿ. ಯಾರು 55 ಜನ ಎಲ್ಲ ಬಂದ್ರ? ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಮೈ अल्लाह सुब्हाना ताला के नाम से हाजिरीन के रूबरू सदके दिल से हलफ लेता हूँ वफ़ के कानून में इस ओहदे के लिए जो जवाज़ है मैं उनका अहल हूँ। मेरा यकीन है कि ये ओहदा इस्लामी शरीयत का एक हिस्सा है। वक़्फ़ की जायदाद को एक अमानत समझकर विखार और अज़मत बहाल रखूंगा। इस ओहदे से निभाने वाली सारी जिम्मेदारियां और इख्तियारात बिना किसी मसलक और इलाकाई इम्तियाज के दल व इंसाफ सलामियत रास्ताबाजी दियानतदारी शफाफियत और गैर जानिबदारी के साथ मजहबी फराइज समझते हुए निभाऊंगा। ಇದೆಲ್ಲ ಹೆಸರು 55 ದಿನದ ಸೈನ್ ನೋಟಿದ್ದು ಮುಗಿದು ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕಾನೂನುಬದ್ಧವಾಗಿ ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ತಾರೆ. ಏನಾದರೂ ನಿಮ್ಮಲ್ಲಿ ತೊಂದರೆ ಬಂದರೆ ದಯವಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ಒಪ್ಪಂಡಿಗೆ ಕಂಪ್ಲೇಂಟ್ ಮಾಡಿ. ನೀವು ಯಾರೇ ಬಂದು ಜಗಳಾಡಕ್ಕೆ ಬಂದರೂ ಆಯ್ತಪ್ಪ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ನೀವು ಯಾವುದೇ ಥರದ ಕಾನೂನು ಕೈನಲ್ಲಿ ತಗೊಬಾರ್ದು. ಯಾಕಂದರೆ ನಿಮ್ಮ ಚಾರ್ಜ್ ಅಸ್ಯೂಮ್ ಭಾಳ ಸ್ವಲ್ಪ ಇದಿರ್ತದೆ, ಟೈಮ್ ಇರ್ತದೆ, 1 ತಿಂಗಳು ಸಮಾಧಾನವಾಗಿರಿ. ಅವ್ರ ಲೆಕ್ಕ ಅವ್ರು ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಅಲ್ಲ ಇದ್ದಾನೆ, ನಮಗೆ ಈಮಾನ್ ಇದೆ, ಶಯಾಮತ್ ಮೇಲೆ ಅಲ್ಲಾದರೂ ಉತ್ತರ ಕೊಡಬೇಕಾಗ್ತದೆ. ಯಾವುದೂ ಚಿಂತೆ ಬೇಡ. ಇನ್ಶಾಲ್ಲಾ ಅವರು ಕೊಡ್ಬೋದು, ಅವರು ಅಂತಾರಿಲ್ಲ ಕೊಡ್ತಾರೆ ಅಂತ ವಾದ ಮಾಡಿದ್ದಾರೆ. ಇನ್ಶಾಲ್ಲಾ ಕೊಡ್ತಾರೆ. ಅವ್ರ ಹತ್ರ ತೊಗೊಂಡು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಂಡು ಈಗೆಲ್ಲ ನಿಮ್ಮ ಉಲ್ಲಾಳ್ ಜಮಾತಿನ ಜನ ನೀವೆಲ್ಲ ಸೇರಿ ಅಣ್ಣ ತಮ್ಮಂದ್ರೆ ಯಾವಾಗ ಈಗ ಪ್ರಮಾಣ ಮಾಡಿದ್ರು ಅದ್ರ ಪ್ರಕಾರ ನಡ್ಕೊಂಡು ಅಲ್ಹಮ್ದುಲಿಲ್ಲಾ ಎಲೆಕ್ಷನ್ ಆಗಿ 55 ಮೆಂಬರ್ ಏನು ನೇಮಿಸಾದ್ಮೇಲೆ 1 ವಾರದ ನಿಮಗೆ ನೋಟಿಸ್ ಕೊಟ್ಟಿದ್ವಿ ನಾವು. ಅದರ ಪ್ರಕಾರ ನಿಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಕೋಶಾಧಿಕಾರಿಯವರನ್ನು ನಾವು ನೇಮಕ ಮಾಡಿದ್ದೇವೆ. ನಿಯಮ ಪ್ರಕಾರ ಕಾನೂನುಬದ್ಧವಾಗಿ ನಿಮ್ಮನ್ನು ನೇಮಕ ಮಾಡಿದ್ದೇವೆ. ಅದರ ನಂತರ ಇವತ್ತು ನಮ್ಮ ವಕ್ಫ್ ಬೋರ್ಡ್ ಏನು ಆರ್ಡರ್ ಬಂತು, ನಿಮ್ಮ ಈ 55 ಜನರ ಬಗ್ಗೆ ಏನು ಆರ್ಡರ್ ಬಂದಿದೆ, ನಿಮ್ಮ ಕಮಿಟಿ ಬಗ್ಗೆ ಏನು ಆರ್ಡರ್ ಬಂದಿದೆ ಅದರ ಪ್ರಕಾರ ನಾವು ಇವತ್ತು ಬಂದು ನಮ್ಮ ಆಫೀಸರು ಮತ್ತು ನಾವು ನಮ್ಮ ಬೇರೆ ಸದಸ್ಯರುಗಳು ಬಂದು ಇವತ್ತು ನಿಮ್ಮ ವಕ್ಫ್ ಇಲ್ಲಿ ಉಳ್ಳಾಳದ ವಠಾರದಲ್ಲಿ, ಆಫೀಸ್ ವಠಾರದಲ್ಲಿ ಬಂದು ಇವತ್ತು ನಿಮ್ಮ ಈ ಅಧಿಕಾರ ಏನಿದೆ ಅದನ್ನು ನಿಮಗೆ ಚಲಾಯಿಸಲಿಕ್ಕಾಗಿ ಇವತ್ತು ಸಂಪೂರ್ಣ ಅನುಮತಿಯೊಳಗೆ ನಿಮಗೆ ಕೊಟ್ಟಿದೆ. ಇವತ್ತಿಂದ ನೀವು ಒಳ್ಳೆಯ ರೀತಿಯಲ್ಲಿ ನಿಮಗೆ ಇಲ್ಲಿನ ಅಧಿಕಾರ 5 ಗಂಟೆ ನಂತರ ಏನು ಅಧಿಕಾರ ಉಂಟು ಅದನ್ನೆಲ್ಲರೂ ಅಲ್ಲಾಹನ ಒಂದು ಹೆಸರಿನಲ್ಲಿ ನೀವು ಅವನ ಒಂದು ಭಯಭಕ್ತಿಯಲ್ಲಿ ನೀವು ಇವತ್ತು ನಡೆಸಬೇಕಾಗಿದ್ದು ಭಾಳ ಅಗತ್ಯ. ಮುಂದಿನವರು ಏನು ಮಾಡಿದ್ರು ಅದನ್ನು ಗೇಲಿ ಮಾಡ್ತಾ ಹೋದರೆ ನಮಗೆ ಆಗೋದಿಲ್ಲ. ಇನ್ನು ನಾವು ಏನು ಮಾಡಬೇಕು, ಅದನ್ನು ಮುಂದೆ ಏನು ಮಾಡಬೇಕು ಅದನ್ನು ನಾವು ಒಳಿತನ್ನು ಮಾಡಲಿಕ್ಕೆ ನೋಡುವ. ಪಾಪದವರು ಭಾಳಷ್ಟು ಜನರಿದ್ದಾರೆ, ಇಲ್ಲಿಗೆ ಬರುವವರು ಭಾಳಷ್ಟು ಜನರಿದ್ದಾರೆ. ಭಾಳ ಹೆಸರು ಹೋದಂತಹ ದರ್ಗಾ ಇದು ಉಳ್ಳಾಳ ದರ್ಗಾ ಅಂತ ಹೇಳಿದ್ರೆ ಕರ್ನಾಟಕದ ಸೆಕೆಂಡ್ ಅಜ್ಮೀರ್ ಅಂತ ಹೇಳಿ ಹೇಳ್ತಾರೆ. ಇಂಡಿಯಾದ ಸೆಕೆಂಡ್ ಅಜ್ಮೀರ್, ಕರ್ನಾಟಕದ ಅಜ್ಮೀರ್ ಅಂತಲೇ ಹೇಳೋದು ಇಲ್ಲಿಗೆ. ಹಾಗಿರುವಾಗ ತಮ್ಮ ಮೇಲೆ ಎಲ್ಲರೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಬಿಟ್ಟು ನಿಮಗೂ ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಉಂಟು. ಸದಸ್ಯರಾದ ತಕ್ಷಣ ಅವರಿಗೆ ಜವಾಬ್ದಾರಿ ಉಂಟಂತಲ್ಲ, ನಿಮಗೆಲ್ಲರಿಗೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಭಾಳ ಒಂದು ಸುಸಿದ್ಧತವಾಗಿ ನೀವು ನಡೆಸಲಿಕ್ಕೆ ನೋಡಿ. ಯಾರಲ್ಲಿ ಕೋಪ ಬರೋದು ಬೇಡ. ಸಹಜ ಮನುಷ್ಯರಿಗೆ ಕೋಪ ಬರ್ತದೆ. ಯಾರು ಬಂದು ಮಾತಾಡಿದ್ರು ಒಳ್ಳೆ ರೀತಿಯಲ್ಲಿ ಮಾತಾಡಿ. ಅಧಿಕಾರಿಗಳಿದ್ದಾರೆ, ಅವರು ಮಾತಾಡ್ತಾರೆ. ಹಾಗೇನಾದರೂ ಇದ್ದರೆ ನಾವು ವಕ್ಫ್ ಫ್ಲೋರ್ ಇದ್ದೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವರು ಅದಕ್ಕೆ ಬೇಕಾದಂಥ ಕ್ರಮ ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಅವರು ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ. ಇಷ್ಟನ್ನು ಮಾತ್ರ ಹೇಳ್ತೇನೆ. ನಿಮಗೆಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲರಿಗೂ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ ಈ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿ, ಉಪಾಧ್ಯಕ್ಷರು ಮತ್ತು
ನಮ್ಮ ಕೋಶಾಧಿಕಾರಿ ಮತ್ತು ಎಲ್ಲ ನೀವು 55 ಮಂದಿಗೆ ನಿಮ್ಮ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಹೆಸರು ಬರುವಂತಾಗಲಿ ಅಂತ ಒಂದು ಮಾದರಿ ಜಮಾತು, ಮಾದರಿ ಕಮಿಟಿ ಆಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಕುತ್ಕೊಳ್ಳೋಕೆ ಹೋಗ್ಬೇಡಿ, ಏನಿದ್ರು ಆಫೀಸಲ್ಲಿ ಬಂದು ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಉಳ್ಳಾಲದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸರ್ಕಾರವು ಇಲೆಕ್ಷನ್ ಮಾಡಿಕೊಟ್ಟು ಒಂದು ಹೊಸ ಆಡಳಿತ ಸಮಿತಿಯು ಇವತ್ತು 5 ಗಂಟೆಯಿಂದ ಜಾರಿಗೆ ಬಂದಿರುತ್ತದೆ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ಇದಕ್ಕಾಗಿ ತುಂಬ ಹೃದಯದಿಂದ ಕೆಲಸ ಮಾಡಿದ ದಕ್ಷಿಣ ಜಿಲ್ಲಾ ಚುನಾವಣಾಧಿಕಾರಿ, ಅದೇ ರೀತಿ ದಕ್ಷಿಣ ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷರಿಗೂ ಸರ್ವ ಸಂಘಟಕರಿಗೂ ಮೊದಲನೇದಾಗಿ ನಾನು ಅಭಿನಂದಿಸುತ್ತೇನೆ. ಇನ್ಶಾ ಅಲ್ಲಾ ನಾವೆಲ್ಲರೂ ಒಟ್ಟಿಗೆ 55 ಜನರು ಸೇರಿ ಕುತುಬುಜ್ಜಮಾನ್ ಸೈಯದ್ ಮುತ್ತಗಲ್ ದರ್ಬಾರಿನ ಸೇವಕರಾಗಿ, ಸದಸ್ಯರಾಗಿ ಅಲ್ಲ, ಸೇವಕರಾಗಿ ನಾವು ಇಲ್ಲಿ ಕಾಲ ಕಳೆಯುವ. ಯಾವುದೆಲ್ಲ ಖಿದ್ಮತ್ತುಂಟು ನಾವು ಒಟ್ಟಿಗೆ ಸೇರಿಸಿ ಮಾಡುವ. ಇಲ್ಲಿ ಅಧ್ಯಕ್ಷರು, ಸೆಕ್ರೆಟರಿ ಅಥವಾ ಉಪಾಧ್ಯಕ್ಷರು ಅದು ಹೆಸರಿಗೆ ಮಾತ್ರ. ನಾವೆಲ್ಲರೂ ಒಂದೇ. ನಾವು ಸೇವಕರಾಗಿ ಆಯ್ಕೆಯಾಗಿ ಬಂದಿದ್ದೇವೆ. ಯಾವುದೇ ಗೊಂದಲಗಳಿಲ್ಲದೆ ಶಾಂತಿಯಿಂದ ನಮ್ಮ ಉಳ್ಳಾಲ ಪ್ರದೇಶ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವ. ಅದೇ ರೀತಿ ಅದಕ್ಕೆ ಬೇಕಾಗಿ ನಮಗೆ ದಕ್ಷಿಣ ಜಿಲ್ಲಾ ವಕ್ಫ್ ಮಂಡಳಿ ಕೂಡ ಸಹಕಾರ ಕೊಡಬೇಕು. ರಾಜ್ಯ ಸರ್ಕಾರದಿಂದಲೂ ಕೇಂದ್ರ ಸರ್ಕಾರದಿಂದಲೂ ಎಲ್ಲ NGO ಇಂದಲೂ ನಾವು ಸಹಕಾರವನ್ನು ಪಡೆದು ಉತ್ತಮ ರೀತಿಯಲ್ಲಿ ಅಧಿಕಾರ ನಡೆಸುವ ನಿಮಗೆ ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮ್ಮ ಉಪಾಧ್ಯಕ್ಷರು ಸಿಗಲಿದ್ದಾರೆ, 2 ಮಾತಾಡ್ತಾರೆ.